ಕಳೆದ 7 ವರ್ಷಗಳಿಂದ ದರ್ಬೆಯ ಗಿರಿಜಾ ಕ್ಲಿನಿಕ್ನ ಪಕ್ಕದಲ್ಲಿರುವ ಗಣೇಶ್ ಕಾಂಪ್ಲೆಕ್ಸ್ನಲ್ಲಿ ವ್ಯವಹರಿಸುತ್ತಿದ್ದ ಫ್ಯಾನ್ ಹಾಗೂ ವಿವಿಧ ಬಗೆಯ ಲೈಟ್ಗಳ ಮಳಿಗೆ ಹೈಟೆಕ್ ಲೈಟಿಂಗ್ ಹೌಸ್ ಏಳ್ಮುಡಿಯ ಎಂಜಿ ಕಾಂಪ್ಲೆಕ್ಸ್ನಲ್ಲಿರುವ ಅಪೋಲೋ ಮೆಡಿಕಲ್ನ ಪ್ರಥಮ ಮಹಡಿಗೆ ಸ್ಥಳಾಂತರಗೊಂಡು ನವೆಂಬರ್ 6ರಂದು ಉದ್ಘಾಟನೆಗೊಂಡಿತು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರವರು ಸಂಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿ, ಬೆಳೆಯುತ್ತಿರುವ ಪುತ್ತೂರಿಗೆ ಅತಿ ಅಗತ್ಯವಿರುವ ಸಂಸ್ಥೆ ಇದಾಗಿದ್ದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ, ಕ್ವಾಲಿಟಿ ವಸ್ತುಗಳನ್ನು ಮಾರಾಟ ಮಾಡುವುದರೊಂದಿಗೆ ಸಂಸ್ಥೆ ಮತ್ತಷ್ಟು ಜನಪ್ರಿಯತೆಯನ್ನು ಪಡೆಯಲಿ, ಇತರ ಉದ್ಯಮಗಳ ಜೊತೆಗೆ ಇಂತಹ ಉದ್ಯಮಗಳು ಬೆಳೆದಾಗ ಪುತ್ತೂರು ಬೆಳೆಯಲು ಸಾಧ್ಯ, ಸಂಸ್ಥೆ ಇನ್ನಷ್ಟು ಬೆಳೆಯಲು ಸಾಧ್ಯ ಎಂದರು. ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಮಾರುವ ಮುಖಾಂತರ ಬೆಳೆಯುತ್ತಿರುವಂಥ ಪುತ್ತೂರಿಗೆ ಇದರ ಬೇಸಿಕ್ ರಿಕ್ವೈರ್ಮೆಂಟ್ ಇದೆ. ಅಂದರೆ ದೊಡ್ಡ ದೊಡ್ಡ ಶೋರೂಮ್ಗಳು ಪುತ್ತೂರಿಗೆ ಬರಬೇಕು, ಉದ್ಯಮಗಳು ಇಲ್ಲಿ ಬರಬೇಕು. ಬೇರೆ ಬೇರೆ ಉದ್ಯಮಗಳ ಜೊತೆ ಇಂಥ ಉದ್ಯಮಗಳು ಸೇರಿದರೆ ಖಂಡಿತ ಪುತ್ತೂರಿನ ಬೆಳವಣಿಗೆಗೆ ಪೂರಕವಾಗಿ ಆಗ್ತದೆ. ಬೇರೆ ಬೇರೆ ಡೀಲರ್ಶಿಪ್ಗಳನ್ನು ಬಹುಶಃ ಇವರು ತಗೊಂಡಿರ್ಬೋದು. ಬ್ರ್ಯಾಂಡೆಡ್ ಡೀಲರ್ಶಿಪ್ಗಳನ್ನು ತಗೊಳ್ಳುವ ಮುಖಾಂತರ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಬೆಳೀಲಿ. ನಾವು ಕೂಡ ಈ ಪುತ್ತೂರಿನ ಜನತೆಯ ಪರವಾಗಿ ನಿಮಗೆ ಶುಭ ಹಾರೈಕೆ ಮಾಡ್ತೀವಿ. ಜೊತೆಯಲ್ಲಿ ನಾವು ಕೂಡ ನಿಮ್ಮ ಸಂಸ್ಥೆಯ ಗ್ರಾಹಕರಾಗಿ ಮುಂದುವರಿತೀವಿ ಅನ್ನುವ ವಿಚಾರ. ಕೆಪಿಸಿಸಿ ಸಂಯೋಜಕರಾದ ಹೇಮನಾಥ ಶೆಟ್ಟಿ ಕಾವೂರವರು ಮಾತನಾಡಿ, ಗ್ರಾಹಕರು ತಮಗಿಷ್ಟವಾದ ವಸ್ತುಗಳನ್ನು ಆಯ್ಕೆ ಮಾಡಲು ವಿಪುಲ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಂಸ್ಥೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಈಗಾಗಲೇ ಅವರು ಸಣ್ಣ ಸಂಸ್ಥೆಯಿಂದ ದೊಡ್ಡ ಸಂಸ್ಥೆಗೆ ಪಾದಾರ್ಪಣೆಗೊಂಡಿದ್ದಾರೆ. ಇನ್ನು ಇದಕ್ಕಿಂತ ದೊಡ್ಡ ಸಂಸ್ಥೆ ಅದು ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತೆ ಆಗಲಿ ಅಂತ ಹೇಳಿ ನಾವೆಲ್ಲರೂ ಅವರಿಗೆ ಶುಭವನ್ನು ಹಾರೈಸಿ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎಸ್ ಮಹಮ್ಮದ್ ರವರು ಮಾತನಾಡಿ, ಹೈಟೆಕ್ ಲೈಟಿಂಗ್ ಹೌಸ್ ಬೆಳೆಯುತ್ತಿರುವ ಪುತ್ತೂರಿಗೆ ಬೆಳಕು ನೀಡುವ ಸಂಸ್ಥೆಯಾಗಿ ಬೆಳೆಯಲಿ ಎಂದರು. ಅಶೋಕ್ ಕುಮಾರ್ ಅವರು ಒಂದು ಸಂಸ್ಥೆ ಉದ್ಘಾಟನೆ ಮಾಡಿ ಒಂದು ಮಾತನ್ನು ಹೇಳಿದರು. ನಾನು ಮುಂದಿನ ದಿನಗಳಲ್ಲಿ ಇದರ ಗ್ರಾಹಕರಾಗ್ತೇನೆ ಎಂಬ ಮಾತನ್ನು ಹೇಳಿದರು. ಶಾಸಕರೇ ಗ್ರಾಹಕರಾಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರೊಟ್ಟಿಗೆ ನಾವು ಕೂಡ ಗ್ರಾಹಕರಾಗಬೇಕಾದಂಥ ಅವಶ್ಯಕತೆ ಇದೆ. ಆದ್ದರಿಂದ ಅವರ ಒಂದು ಶುದ್ಧವಾದಂಥ ಹಸ್ತದಿಂದ ಉದ್ಘಾಟನೆ ಆದಂಥ ಒಂದು ಹೈಟೆಕ್ ಲೈಟಿಂಗ್ ಈ ಒಂದು ಸಂಸ್ಥೆ ಭಾಳಷ್ಟು ಪುತ್ತೂರು ನಗರಕ್ಕೆ ಒಂದು ವಿಶೇಷವಾದಂಥ ಕೊಡುಗೆ ಆಗುವುದರ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಕೂಡ ಬೇರೆ ಬೇರೆ ಗ್ರಾಮೀಣ ನಗರ ಪ್ರದೇಶಗಳಲ್ಲಿ ವಿಸ್ತರಣೆ ಆಗುವಂಥ ಅವಕಾಶಗಳಾಗಲಿ. ಅಸಯ್ಯದ್ ಅಲಿ ತಂಗಲ್ ಕುಮ್ಮೋಳ್, ಅಸಯ್ಯದ್ ಪೂಕೋಯ ತಂಗಳ್ ಪುತ್ತೂರು ದುವಾ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ ರೈ, ಜಿಲ್ಲಾ ಕಾಂಗ್ರೆಸ್ ಸಂಯೋಜಕ ಮೊಹಮ್ಮದ್ ಬಡಗನ್ನೂರು, ಅಲಿ ಕುನ್ನಿ ಹಾಜಿ ಕೊರಿಂಗಿಲ, ಏಳ್ಮುಡಿ ಎಂಜಿ ಕಾಂಪ್ಲೆಕ್ಸ್ನ ಮಾಲಕ ಎಂಜಿ ರಜಾಕ್, ಮೊಹಮ್ಮದ್ ಹಾಜಿ ಕುಕ್ಕುವಳ್ಳಿ, ಪುತ್ತೂರು ತಾಜ್ ಅಸೋಸಿಯೇಷನ್ನ ಸಿದ್ದಿಕ್, ಅಲ್ ಹಜ್ ಜಿಎಚ್ ಆಯೂಬ್ ವಹಬಿ ಕೊರಿಂಗಿಲ, ಹಮೀದ್ ಕೊಮ್ಮೆಮಾರ್, ಮೂಸಾ ಮದನಿ ಇರ್ದೆ ಸಹಿತ ಹಲವಾರು ಗಣ್ಯರು ಆಗಮಿಸಿ ಶುಭ ಹಾರೈಸಿದರು. ಸಂಸ್ಥೆಯ ಮಾಲಕರಾದ ನೌಫಲ್ ಬೆಟ್ಟಂಪಾಡಿ ಸ್ವಾಗತಿಸಿ ವಂದಿಸಿದರು. ಇತರ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳಲ್ಲಿ ಕಾಣಸಿಗುವಂತಹ ಶೋರೂಮ್ ಬೆಳೆಯುತ್ತಿರುವ ನಮ್ಮ ಪುತ್ತೂರಿನಲ್ಲಿ ತನ್ನ ಗ್ರಾಹಕ ವರ್ಗಕ್ಕೆ ನೀಡಬೇಕೆನ್ನುವ ದೃಷ್ಟಿಯಿಂದ ಮಾಲಕರು ಇದೀಗ ಸಂಸ್ಥೆಯನ್ನು ವಿಸ್ತೃತ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಹೊಸ ಶೋರೂಮ್ 3 ಅಂತಸ್ತನ್ನು ಹೊಂದಿದ್ದು, ಪ್ರಥಮ ಮಹಡಿಯಲ್ಲಿ ಶೋ ಲೈಟ್, 2ನೇ ಅಂತಸ್ತಿನಲ್ಲಿ ಫ್ಯಾನ್ಸಿ ಲೈಟ್ ಹಾಗೂ ಫ್ಯಾನ್ಗಳ ಬೃಹತ್ ಸಂಗ್ರಹವಿದೆ. 3ನೇ ಅಂತಸ್ತಿನಲ್ಲಿ ವಿಶಾಲವಾದ ದಾಸ್ತಾನು ಕೊಠಡಿಯನ್ನು ಹೊಂದಿದೆ. ಸಂಪೂರ್ಣ ಹವಾನಿಯಂತ್ರಿತ ಶೋರೂಮ್ ಇದಾಗಿದ್ದು, ಗ್ರಾಹಕರಿಗೆ ತಮ್ಮಿಷ್ಟದ ವಸ್ತುಗಳ ಆಯ್ಕೆಗೆ ವಿಪುಲ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಂಸ್ಥೆಯು ಉದ್ಘಾಟನಾ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ನೀಡಲಾಗುತ್ತಿದ್ದು, ಮುಂದಿನ ಕೆಲ ದಿನಗಳವರೆಗೆ ಕೊಡುಗೆಗಳು ಮುಂದುವರಿಯಲಿದೆ. ಪ್ರತಿ ಫ್ಯಾನ್ಸಿ ಲೈಟ್ಗಳ ಮೇಲೆ 30% 50% ರಿಯಾಯಿತಿ ದೊರೆಯಲಿದೆ. ಕ್ರಾಂಪ್ಟನ್ ಕಂಪನಿಯ ಫ್ಯಾನ್ಗಳ ಅಧಿಕೃತ ಡೀಲರ್ ಆಗಿರುವ ನಾವು 2599 ರೂಪಾಯಿಯ ಕ್ರಾಂಪ್ಟನ್ ಕಂಪನಿಯ ಫ್ಯಾನ್ಗಳು 2 ವರ್ಷ ವ್ಯಾರಂಟಿಯೊಂದಿಗೆ ಕೇವಲ 1499 ರೂಪಾಯಿಗೆ ನೀಡುತ್ತಿದ್ದೇವೆ. ಫಿಲಿಪ್ಸ್ ಕಂಪನಿಯ 9 ವೋಲ್ಟ್ ಎಲ್ಇಡಿ ಬಲ್ಬ್ಗಳು ಕೇವಲ 70 ರೂಪಾಯಿಗೆ ನೀಡುತ್ತಿದ್ದೇವೆ. 599 ಬೆಲೆಯ ಫಿಲಿಪ್ಸ್ ಕಂಪನಿಯ ಟ್ಯೂಬ್ ಲೈಟ್ಗಳು ಕೇವಲ 170 ರೂಪಾಯಿಗೆ ನೀಡುತ್ತಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಗ್ರಾಹಕರೆಲ್ಲರೂ ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಮುಂದೆಯೂ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ಎಂದು ಸಂಸ್ಥೆಯ ಮಾಲಕರಾದ ನೌಫಲ್ ಬೆಟ್ಟಂಪಾಡಿ ಹೇಳಿದರು. ನಮ್ಮಲ್ಲಿ ಎಲ್ಲ ವಿಧದ ಶೋ ಲೈಟ್ಸ್ಗಳು ಹಾಗೂ ಕ್ರಾಂಪ್ಟನ್ ಕಂಪನಿಯ ಎಲ್ಲ ಮಾಡೆಲ್ಗಳ ಫ್ಯಾನ್ಗಳು ಲಭ್ಯವಿದೆ. ಸಂಸ್ಥೆಯ ಉದ್ಘಾಟನಾ ಪ್ರಯುಕ್ತ ಕಸ್ಟಮರ್ಗಳಿಗೆ ಕ್ರಾಂಪ್ಟನ್ ಕಂಪನಿಯ ಫ್ಯಾನ್ಗಳನ್ನು ವಿಶೇಷ ರಿಯಾಯಿತಿಯಲ್ಲಿ ಕೊಡಲಾಗುತ್ತದೆ ಹಾಗೂ ಫಿಲಿಪ್ಸ್ ಬಲ್ಬ್ ಮತ್ತು ಟ್ಯೂಬ್ ಲೈಟ್ಗಳನ್ನು ಅತಿ ಕಡಿಮೆ ರೇಟ್ನಲ್ಲಿ ಕೊಡಲಾಗುತ್ತದೆ. ಉಳಿದಂತೆ ಎಲ್ಲ ಫ್ಯಾನ್ಸಿ ಲೈಟ್ಗಳಲ್ಲೂ
30% 50%ವರೆಗೆ ಡಿಸ್ಕೌಂಟನ್ನು ಕೊಡಲಾಗುತ್ತದೆ. ಕಳೆದ 7 ವರ್ಷಗಳಿಂದ ನಮ್ಮ ಎಲ್ಲ ಗ್ರಾಹಕರು ಉತ್ತಮ ಸಹಕಾರವನ್ನು ನೀಡುತ್ತಾ ಬಂದಿದ್ದೀರಿ. ಅದೇ ರೀತಿ ಇನ್ನು ಮುಂದೆಯೂ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.